ತೀರ್ಮಾನ ಮಾಡಿರುವಂತಹ ವಿಚಾರವಿದೆಯೋ ಆ ವಿಚಾರದ ವಿರುದ್ಧ ಕತ್ತಿವಸ ಪ್ರಯತ್ನವನ್ನು ಮಾಡಿದರೆ 10ನೇ ತಾರೀಕಿನ ಚುನಾವಣೆಯಲ್ಲಿ ಮತದಾರ ಪತ್ರಗಳು ಉತ್ತರ ಕೊಡ್ತಾರೆ. ಸಾರ್ವಜನಿಕ ಜೀವನದಲ್ಲಿ ಪರಿಪೂರ್ಣ ಅನುಭವ ಇರುವಂತಹ ಸಂಘಟನೆ ಕೊಟ್ಟಂತ ಎಲ್ಲ ಜವಾಬ್ದಾರಿಗಳನ್ನ ಅತ್ಯಂತ ಸಮರ್ಪಕವಾಗಿ ನಿರ್ವಹಿಸಿರುವಂತಹ ತನ್ನಲ್ಲಿಗೆ ನಿರ್ವಹಣೆ ಇನ್ನು ಮುಂದಕ್ಕೂ ಕೂಡ ಸಂಘಟನೆಯ ಕಾರ್ಯ ಮುಂದುವರಿಯಬೇಕೆಂಬ ಆ ಸದ್ಭಾವನೆಯೊಂದಿಗೆ ಈ ಸಮಾಜಕ್ಕೋಸ್ಕರವಾಗಿ ಈ ಸಂಘಟನೆಗೋಸ್ಕರವಾಗಿ ಕಾರ್ಯಕರ್ತರನ್ನು ಸಮರ್ಪಿಸಿರುವಂತ ಕುಟುಂಬದಿಂದ ಬಂದಿರುವಂತ ಆಶಾ ತಿಮ್ಮಪ್ಪನವರಿಗೆ ಕೂಡ ಇದ್ದೀರಿ. ಪುತ್ತೂರಿನ ಬೀದಿ ಬೀದಿಯಲ್ಲಿ ಉಪ್ಪುಲೇಗಡಿಯ ಬೀದಿ ಬೀದಿಯಲ್ಲಿ ಆಶಾ ತಿಮ್ಮಪ್ಪನವರು ಗೆದ್ದಂತ ವಿಜಯೋತ್ಸವನ್ನ ಆಚರಿಸಿ ಅಂತ ಸಂಘಟನೆಗೆ ಸಮಿತಿಯಲ್ಲಿ ಪ್ರಧಾನಪೂರ್ವಕವಾಗಿ ನಾನು ಹೇಳ್ತಾ ಇದ್ದೇನೆ. ಈ ದೇಶದ ಸಂಸ್ಕಾರ ಇರಬೇಕು. ಕರ್ನಾಟಕ ರಾಜ್ಯದಲ್ಲೆಲ್ಲ ಕೇರಳದ ನೈಜ ಚಿತ್ರಣವಾಗಿರುವಂತ ಕೇರಳ ಸ್ಟೋರಿ ಫಿಲ್ಮ್ ಪ್ರದರ್ಶನ ಆಗುವಂತಹ ಸಂದರ್ಭದಲ್ಲಿ ಕೇರಳ ರಾಜ್ಯದಲ್ಲಿ ಕೇವಲ 20 ಥಿಯೇಟರ್ನಲ್ಲಿ ಮಾತ್ರ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಕಾಸರಗೋಡು ಚಿತ್ರಮಂದಿರದಲ್ಲಿ ಆ ಚಿತ್ರದ ಪ್ರದರ್ಶನವಾಗುವಂತಹ ಸಂದರ್ಭದಲ್ಲಿ ಭಯೋತ್ಪಾದಕರು ಚಿತ್ರಮಂದಿರದ ಮಾಲೀಕರನ್ನು ಹೆದರಿಸಿದರು. ಆ ಸಂದರ್ಭದಲ್ಲಿ ಸಂಘಟನೆ ಉತ್ತರ ಕೊಟ್ಟು ಇವತ್ತು ಅಲ್ಲಿ ಚಿತ್ರ ಪ್ರದರ್ಶನ ಮುಂದುವರಿತಾ ಇದೆ. ನಾವು ಕೇಸರಿ ಶಾಲಾ ಹಾಕುವುದಿದ್ರೆ ಧರ್ಮವನ್ನು ರಕ್ಷಿಸ್ತೇವೆ. ಧರ್ಮ ರಕ್ಷಣೆಗೋಸ್ಕರವಾಗಿ ಹಿಂದೂ ಸಮಾಜದ ಎಲ್ಲ ಉಳಿಗೋಸ್ಕರವಾಗಿ ಮತ್ತೆ ಇಡೀ ದೇಶವನ್ನು ಮಾತ್ರ ಅಲ್ಲ ಇಡೀ ಪ್ರಪಂಚವನ್ನು ಪ್ರೀತಿಸುವಂತ ಕಾರ್ಯಕರ್ತರಿದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಮಾತ್ರ, ಭಾರತೀಯ ಜನತಾ ಪಕ್ಷದಲ್ಲಿ ಮಾತ್ರ.